ಒಂದೇ ಆಫ್ ರೋಡ್ ಉಂಡಿಗೆ ಎಂಚಂದು ಗೊತ್ತಿತ್ತು ತೂಕ ಒಂದೇ ಆಫ್ ರೋಡು. ಬೆಂಗಳೂರು ಬಿಟ್ಟು ಔಟ್ಸೈಡ್ ಬಂದ್ರೆ ಇಂಥದ್ದೊಂದು ಪ್ರಪಂಚ ಇದೆ ಅಂತ ದೇವರಾನೇ ಗೊತ್ತಿರ್ಲಿಲ್ಲ ಗುರು. ಒಂದು ಅಂಬಾಜಿ ದುರ್ಗ పోయి నన్ను ఉంతా వచ్చి పోయి విరాట పోండి వీడియోస్ ఒక ಬರ್ಪುಣು ಮೊಕ್ಲಾನ ಬಟ್ ದಾದ ಪಂಡ ಧೂಳು ಮಸ್ತ್ ಬರ್ಪುಣು ಮೋನೆಗೆ ನೇರು ಮಲ್ಲ ಆಫ್ ರೋಡ್ ಬಂಟ್ರೆ ಹೆಂಗಿಲ್ಲ ಎಂತ ಮಾಡ್ರು ಮಾರೆ ಅದಲ್ಲ ಪೆತ್ತ ಪೆತ್ತ. ಒಂದು ಅಂಬುಜೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲೇ ಟ್ರಕ್ಕಿಂಗ್ ಉಂಟು. ಟ್ರಕ್ಕಿಂಗ್ ಬಂದ ಮುಂದೆ ಮಿತ್ತ ಕಲ್ಲು ಬಡ್ತದೆ ಗಾಡಿ ಬೋಪುಜಿ. ಮುಟ್ಟು ಮಲ್ಲ ಮಲ್ಲ ಕಲ್ಲುದ ಮಲ್ತಿನ ಮುಟ್ಟು. ವಾವ್ ಸ್ವರ್ಗ ಬ್ರೋ. ರಾಮೋತ್ತೂರು ನಾಡು ಯೂಟ್ಯೂಬ್ ಒಂದು ಬರೆ ಈಶ್ವರ ಟೆಂಪಲ್ ಸುತ್ತುವಳಿ ಶಿವಲಿಂಗ ಉಂಟು. ಮತ್ತೆ ಎಣ್ಣೆ ಕಣಜ ಅಂತ ಒಂದು ಬಾವಿ ಇದೆ ಅಲ್ಲಿ ಮೇಲೆನಾ? ಮೇಲೆ ಆ ಬಾವಿಯಲ್ಲಿ ರಾಮ ಸೀತೆ ವನವಾಸ ಬಂದಾಗ ಸೀತಾ ಮತ್ತೆ ದೀಪ ಹಚ್ಚಿದ್ದಾರೆ ನೀರಲ್ಲಿ. ಮಾಡಿರೋರು ಅವರು ನಾರಾಯಣ ಸ್ವಾಮಿ ಅಂತ. ನಾರಾಯಣ ಸ್ವಾಮಿ ನೀವೇ ಅಲ್ಲ? ಓಕೆ. ಇದು ಇಟ್ಟು ಕಾಕ್ರೆ ಒಳ್ಳೇದು ದೇವಸ್ಥಾನ ಜನಕ್ಕೆ ಗೊತ್ತಾಗ್ಲಿ. ಹಾಯ್ ಹಲೋ ನಮಸ್ಕಾರ ಮಾತಾಡಲ್ಲ ಇನ್ಸೋಲ್ಲರ್ ಹಿಂಗೆ ಕುರಂಜಿ ರೈಡ್ ಬರ್ತದ ಮುಲ್ಪನೆ ಬ್ಯಾಂಗ್ಳೂರು ಒಂದು ಮುಲ್ಪ ತೂವಲಿ ಚಿಂತಾಮಣಿ ಇಲ್ಲ ಇಲ್ಲಿ ಕೈಲಾಸಗಿರಿ ಬೆಟ್ಟ ಉಂಡು ಕುರಂಜಿ ಅಂತ ಆಫ್ ರೋಡ್ ಉಂಡಿಗೆ ತೂವಳಿ ತೆನ್ಸ ಒಂದೊಂದು. ಸೊ ಈಗ ಮೂಜಿ ಗಾಡಿ ಆನಿನಿ ಗಣೇಶರನ್ನ ಫೆಸ್ಸಿನೋ ಪತ್ತತ್ತೆ ಗಣೇಶರು ಊರುಡ್ಲಿರು ಅಂಚನಿ ಪ್ರಮೋದಿರ್ಬೇಕ ನಾಗಿ ಸಣ್ಣಲ್ಲಿರು ಅಲ್ಪ. ಸೊ ಇಡೀ ಮಟ್ಟ ಲಾಗ್ ಮಲ್ತಿದ್ದೆ ಬನ್ನಿ ಮೈಕ್ ಇಜ್ಜಿ. ಸೊ ಮಸ್ತ್ ಲಾಂಗ್ ಇತ್ತು ಬರ ಒಂಜಿ 11 ಕಿಲೋಮೀಟರ್ ಮುಟ್ಟ ಇತ್ತು ಈಗ ರೋಮ್ ಹೊಡ್ದು ಬರ. ಸೊ ನಾನು ಒಂಜಿ ಆಜಿ 7 ಕಿಲೋಮೀಟರ್ ಉಂಡು ಪೋರ. ಚಿಂತಾಮಣಿಗೆ 5 ಕಿಲೋಮೀಟರ್ ಉಂಡು, ಕೈಲಾಸಗಿರಿಗೆ 4 ಕಿಲೋಮೀಟರ್ ಉಂಡು. ಸೊ ಪೋಯ್ ತೂಕ ತೂಲೆ ಲಾಗ್ ಒಂತೆ ಆಫ್ ರೋಡ್ ಉಂಡಿಗೆ ಎಂಚಂಡು ಗೊತ್ತಿಜ್ಜಿ ತೂಕ ಪೋಯ್. ಸೊ ಒಂದ್ಸಲ ನಮ್ಮ ಪಿದರ್ಗ ಪಿದರ್ಗ ರೆಡಿ ಆಗ್ತಿರು ಇನ್ನು ದೊಮ್ಮುಂಡು ಸ್ವಲ್ಪ ಬರ್ಸ ಮಾತ್ರ ಇಜ್ಜಿ ಕಮ್ಮಿ. ಸೊ ಗಣೇಶನ ಗಾಡಿಗೆ ಯಾನು ಇಲ್ಲಿ ಪತ್ತ ಇದೆ ರೈಡ್ ಮಲ್ಪುಗ ಅಂದು ಪಿದರ್ಗ ಕಸಿನೋ ಗಾಡಿ ಒಂದು ಅಂಚನೆ ಪ್ರಮೋದನ ಸೇಮ್ ಡಿಯೋ ಒಂದು ನಾಗೇಶನ ಎಂಟ ವರ್ಕೊಂಡು ವಿಷಯದ ಪಂಡಿಂದ ಮೈಕ್ ಇಜ್ಜಿ. ಸೊ ತೀರಿ ಪೋನಾಗ ಗಾಲಿಗೆ ನಾಯ್ಸಿಗೆ ವಾಯ್ಸ್ ದಾಲಕ್ಕೆ ಏನಜ್ಜಿ ಅದಕ್ಕೆ ಜಾಸ್ತಿ ಪಾತೆರ ಹೋಗ್ಬಿಟ್ಟು ಜಸ್ಟ್ ಟ್ರಾವೆಲ್ ರೈಡ್ ಮಾಡ್ತಂದಿಲ್ಲ ತೆಗ ಅಲ್ಪ ಪ್ಲೇಸ್ ಇಂಟು ತೋಜವೆ ಎದುರು ಪೋಯ್ ಪ್ರಮೋದರ. ಸೊ ಏರ್ ಮತ್ತೆ ಲಾಸ್ಟ್ ಲಾಗ್ ತೂತಿದ್ದಾರೆ ತೂಲೆ ಎಲ್ಲ ಯೂಟ್ಯೂಬ್ ಚಾನಲ್ ಉಂಟು ಚೆಕ್ಔಟ್ ಮಾಡ್ತಾರೆ. ಮಸ್ತಿ ಕೊಡು ದಯ ಬಂಡ ಒಂದು ಆಫ್ ರೋಡು ಒಂದೇ ಆಫ್ ರೋಡು. ಸೊ ಒಂದು ಇದೇ ಬೋಪಿನ ಅಂಬಾಜಿ ದುರ್ಗ ಬೆಟ್ಟ ಒಂದು ಆಂಜನೇಯ ಸ್ವಾಮಿನ ಬೆಟ್ಟ ಮುಲ್ಪ. ಸೊ ಒಂದು ಕಲ್ಲದ ಮಿತ್ತು ಒಂಜಿ 4-5 ಕಿಲೋಮೀಟರ್ ಆಫ್ ರೋಡ್ ಉಂಡು. ಸೊ ಅಂತ ಆಫ್ ರೋಡ್ ಫೀಲ್ ಮಲ್ಪುಗ ಎಂಚಾಪ್ ತೂಕ. ಸೊ ಐದು ಪಕ್ಕ ಕೈಲಾಸಗಿರಿ ಅಂಚೆ ಎದುರು ಬೋಡು. ಸೊ ಮುಲ್ಪೊಂಜಿ ಅಂಬಾಜಿ ದುರ್ಗ ಟೆಂಪಲ್ಗೆ ಬೆಟ್ಟಗೆ ನಮ್ಮಂತ ಆಫ್ ರೋಡ್ ಮಲ್ಪುಗ. ಸೊ ನೆಕ್ಸ್ಟ್ ಮತ್ತೆ ಎಕ್ಸ್ಪಲ್ಸ್ ಹಿಮಾಲಯನ್ ಗಾಡಿ ಓಡಿತಾನೆ ಅವೊಂದು ಜಾಲಿಯ ಬೇತಿರ್ತಾನೆ ತೂಕ ಆಫ್ ರೋಡ್ ಜೋರು ಫೀಲ್ ಮಲ್ಪುಗ. ಸೊ ಪಾತೆರ್ನಂತ ಕಮ್ಮಿ ಮಲ್ಪ. ಒಂದು ಡ್ರೈ ಆಫ್ ರೋಡ್. ಪವರ್ ಯಾವ್ದು ಗಾಡಿಗೆ ಜಾರೊಂದುಂಡು. ಸೊ ನಮ್ಮ ಎಕ್ಸ್ಪಲ್ಸ್ ಬರ ಇತ್ತು ನೋಡು ಅವು ಫೀಲೇ ಬೇತಿತ್ತು.
ಎಡ್ಡೆ ಉಂಡು ಆಫ್ ರೋಡು ಒಂದು ಹುಲ್ಲು ಮಸ್ತ್ ಕೆಸರ ಬುದ್ಧೆ ಒಂದು ಹುಲ್ಲು ಬರ್ತಲ್ಲ ಕಮ್ಮಿ ಉಂಡು ಇದು ಕೆಸರನ್ನು ಮಸ್ತ್ ಜಾಲಿ ಆಗುಂಡು ಆಫ್ ರೋಡು. ಎಂತ ಎಕ್ಸ್ಪಲ್ಸ್ ಕೂಡ ಅಲ್ಲ ಹಾಕಿ ತಂದೆ ಪೋಯಿನಲ್ಲಿ ಇಂಟ ಒಂದು ಆರೊಂದು ಎಂಟಾರು ಪವರ್ ಉಂಟು ನಿಗ್ಲೆ ಗೊತ್ತಿಪ್ಪು. ಅಲ್ಲ ಈಗ ಮೂಲ್ ಮತ್ತು ಜಾರಾದ್ರೆ ಮಾರಿ ಮಾಸಿಕಾರ ಗೆಳೆಯರೆ ಬೆಂಗಳೂರು ಬಿಟ್ಟು ಔಟ್ಸೈಡ್ ಬಂದ್ರೆ ಇಂಥದ್ದೊಂದು ಪ್ರಪಂಚ ಇದೆ ಅಂತ ದೇವ್ರಾನೇ ಗೊತ್ತಿರ್ಲಿಲ್ಲ ಗುರು. ಎಂಚು ಡೈಲಾಗಿ ಖುಷಿಯ ಒಂದು ನಮಕ್ ತಮ್ಮನೇಲ್ಗೆ ಎಂಚು ಹಿಮಾಲಯನ್ ಎಕ್ಸ್ಪಲ್ಸ್ ಇತ್ತು ನೋಡದ ಒಟ್ಟಾರೆ ಅವತ್ತಾರ ಇತ್ತು ಎಕ್ಸ್ಪಾಸ್ ಇತ್ತು ರಾಪ ಅಂಬಾಜಿ ದುರ್ಗ ಆಂಜನೇಯ ಸ್ವಾಮಿ ಹೆಚ್ಚು ನಲ್ಲ ಉಂಟು 5 ಕಿಲೋಮೀಟರ್ ಆಫ್ ರೋಡ್ ಹಾಂ ಅಲ್ಪಾಡ್ದು ಒಂದು ಅಂಬಾಜಿ ದುರ್ಗ ಅವು ಕೈಲಾಸಗಿರಿ ಅಲ್ಲಿ ತಿರ್ತಿಪ್ಪನ ಆ ಗಾಡಿ ಹೋಗ್ಬಿಟ್ಟು ಮಿತ್ತಿ ಆಯ್ಕಿಚ್ ನಡ್ದು ಓಡ ಹ್ಞೂ ಒಂದುಲ ಟ್ರಕ್ಕಿಂಗ್ ಉಂಡು ಮಿತ್ತು ಫುಲ್ಲು ಮಿತ್ತು ಓಡೋಣ ದೇವಸ್ಥಾನ ಪೂರ ಬೊಲ್ಪ ಬತ್ತು ಪೋತಿರ ಒಂಜ ಮಿತ್ತಿಪ್ಪೋಡು 4 ಬೈಕರ್ನಕ್ಲಿ ಸೊ ಮಾತಿರ್ಲ ಬರ್ಪ ನೋಡಿ ಕೈಲಾಸಗಿರಿ ಇಡೀ ಕಮ್ಮಿ ಒಂದು ಆಫ್ ರೋಡ್ ಡ್ರೈವರ್ ಕೆಲವರು ಆಫ್ ರೋಡ್ ಗೊತ್ತಿತ್ತು ಲೆಕ್ಕ ಬರ್ಪೇರು ಪೈ ಕಂಟಿನ್ಯೂ ಮಲ್ಪಗ ನನ್ನ ಎದುರು ಬ್ರೇಕ್ ಬಂದಿತ್ತು ಹಚ್ಚಿದ ಮೇಲೆ ಒಂದು ಬ್ರೇಕ್ ಮಾಡಿ ನಾ ಸಿಗ್ನಲ್ ಕೊರ್ಲೇವೆ ಈ ಪ್ಲೇಸ್ ಉಂಟಲ್ಲ ಸೂಪರ್ ಉಂಟು ಬ್ರೋ, ನೀವು ಇಲ್ಲಿಗೊಮ್ಮೆ ಬರಬೇಕಾಯ್ತಾ. ಏರ ಬೈಕರ್ನಾಗ್ಲಿ ಬ್ಯಾಂಗ್ಳೂರು ಇಪ್ಲೆ ಇಡಗೊಮ್ಮೆ ಬಲೆ ಈ ಪ್ಲೇಸ್ ವೀಡಿಯೋ ಎಂಚ ತೋಜೊಂದು ನಿಂಗೆ ಸತ್ಯ ಎಲ್ಲ ಗೊತ್ತುಜ್ಜಿ ಪಂಡ ಮುಲ್ಪ ಈ ವಿಡಿಯೋ ಅಂತೆ ನೆತ್ತ ಅರ್ಧ 50% ತೋಜು ಬಟ್ ಮುಲ್ಪ ಒಂದೊಂದು ಫೀಲ್ ಮಲ್ಪುಂಡತೆ ಒಂದು ಫುಲ್ಲು ಓಪನ್ ಪ್ಲೇಸ್ ಇಡೀ ಒಂಜಿ ಅರ್ಧ ಊರೇ ತೋಜೊಂದು ಮುಲ್ಪ ತೋನಾಗ ಏತ್ ಖುಷಿ ಆಪಣ ಗೊತ್ತಂಡ ಇಂಚಿನ ಪೂರ ಪ್ಲೇಸ್ ಅಂತೂ ರೇತು ಖುಷಿ ಆಪಣ ಅವಳು ಈ ಬೈಕ್ ಪೂರ ಟ್ರಾವೆಲ್ ಮಾತ್ರ ನಲ್ಲ ಮಲ್ಲ ಬೈಕ್ ಓಡಿತಾನೆ ಬಟ್ ಟ್ರೈನಲ್ಲಾದರೂ ಟ್ರಾವೆಲ್ ಮಾಡು ಅಥವಾ ಬಸ್ಸಲ್ಲಾದರೂ ಟ್ರಾವೆಲ್ ಮಾಡು, ಆದರೆ ನಿಮಗೆ ನಿಜವಾದ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಬೇಕಾದರೆ ನೀನು ಬೈಕಲ್ಲಿ ಟ್ರಾವೆಲ್ ಮಾಡಾಯ್ತಾ. ಇದು ಕಾಪಿ ಡೇ ಇಲ್ಲ ಗಂಡ ಸೋಕೊಂಡು ಖುಷಿ ಆಪಣ ಒಂದು ಫೀಲ್ ಮಾಲ್ತೊಂಡು ರೈಡ್ ಮಾಡ್ತೊಂದಿಲ್ಲ ಎಂಕಲು పోయి నన్ను ఉంతా వచ్చి పోయి. ಸೊ ಪಿರಾಡ ಪಂಡ ವೀಡಿಯೋಸ್ ಹೋಗಿ ಬರ್ಪುಣು ಮೊಕ್ಲಾಗ ಬಟ್ ದಾದ ಪಂಡ ಧೂಳು ಮಸ್ತ್ ಬರ್ಪುಣು ಮೋನೆಗೆ.
ಒಳ್ಳೆ ಆಫ್ ರೋಡ್. ಇನ್ನೊಂದು ಇದು ಹೌದು, ಇನ್ನೊಂದು ಯಾವುದೋ ಒಂದು ಗ್ಯಾನ್ ಆಫ್ ರೋಡ್ ಇದೆ, ಹೆಸರು ಆಗ್ತದೆ. ಪ್ಲೇಸ್ ಅವು ಕಲ್ಲತ ಜೀಪದಲ್ಲಿ ಪರ್ಪಟ್ಟಿಗೆ ಬೈಕ್ ಮಿನ್ನಟ್ಟು ಕೊಡ್ತುಂದಾನು ಉಂಡತ ಪತ್ತರ ಪೇಚಿ ಅತಿ ಒಂದು ಕಲ್ಲತ ಫುಲ್ಲು ತೆತ್ತ ದಕ್ಕಣು ಮಾರ ಗಾಡಿ. ಈ ಗಾಡಿ ಬರ್ತದೆ. ಹಾಂ ಬಾಲಿ ತೂಪಲ್ ಇಂಚಿ ಪ್ಲೇಸ್ ವಾವ್ 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 ಏತು ತೋಜೊಂದುಂಡು ಅಡಿಮುಟ್ಟ ತೋಜೊಂದುಂಡು ಅವಲ್ತಲೆ ಫುಲ್ ಗುಡ್ಡೆನ ತೋಜೊಂದುಂಡು ಎಂಟಡೆ ನೆಟ್ವರ್ಕ್ ಇಪ್ಪುಡು. ಅಂಬಾಜಿದುರ್ಗ ಬೆಟ್ಟ ಜಾಗ್ರತೆ ಬೊಕ್ಕ ಸತ್ತ ರೋಡ್ ಉಂಟು ಮಸ್ತ್ ಆಯ್ತು ಬರಲಿ ಅಲಾಜನ ಪೋಯಿ ನಿತ್ತೆ ಪೋಯಿ ಮೇರು ಮಲ್ಲ ಆಫ್ ಕೊಡ್ತಾರೆ ಪಂಟ್ರೆ ಎಂಕಲ್ನ ಮೇರೆಗೆ ಹಿಮಾಲಯ ನೀನು ಕೊಡ್ತಾನೆ ಅಂತ ಇತ್ತೆ ಅಲ್ಪ ಎತ್ತದಾತ 5 ನಿಮಿಷ ಅದು ಅಂತೆಲ್ಲ ಪೋತ್ ಬೇರು ಎಂಚಿ ಪ್ಲೇಸ್ ಬ್ರೂ ಬಸ್ಸೇ ಬಂತು ವಾರ ಅಲ್ಪ ಸೈಡ್ ಫುಲ್ ಅರುಟ್ಟು ಐದು ರೋಡು ಈಗ ವೀಡಿಯೋ ತೋಜೊಂದಿಪ್ಪು ವೀಡಿಯೋ ತೋಜನ ಪಕ್ಕದಾದ ಮಟ್ಟ 50% ಮಾತ್ರ ವೀಡಿಯೋ ತೋಜನ ಬಟ್ ಒಂದು ಫೀಲ್ ಮಾಡ್ಕೊಂಡು ಉಂಡತ್ತ ಒಂದು 100% ಫೀಲ್ ಮಾಡ್ಕೊ. ಮಸ್ತ್ ಆಫ್ ರೋಡ್ ಉಂಟು ಬಟ್ ಮಸ್ತ್ ತಿಕ್ಕುನ ರೇರ್ ಸರ್ಚ್ ಮಲ್ ಕೂಡ ಉಂಟು ಅಪ್ಪ ಟೈರ್ ಜಂಪ್ ಆಟಾರ್ನ ಇಚ್ಚಿನ ಪ್ಲೇಸ್ ತಿಕ್ಕುನ ಮಸ್ತ್ ರೇರ್ ಬ್ಯಾಂಗ್ಳೂರು. ಸೊ ಸರ್ಚ್ ಮಲ್ಪಡ ಇಚ್ಚಿನ ಪ್ಲೇಸ್ಲೇನು ಕೂಡ. ಸೊ ಬೈಕರ್ ನಕ್ಲಿಕ್ಕೆ ಆಫ್ ರೋಡಿಂಗ್ ಮಲ್ಪನಕ್ಲಿಕ್ಕೆ ಎಟ್ಟೆ ಪ್ಲೇಸ್ ಉಂಟು. ಸೊ ಯಾರೆಲ್ಲ ಬೈಕಿಂಗ್ ಆಫ್ ರೋಡಿಂಗ್ ಎಲ್ಲ ಮಾಡ್ತೀರಾ ಅವರಿಗೆ ತುಂಬ ಒಳ್ಳೆ ಪ್ಲೇಸ್ ಇದು. ಇವರೆಂತ ಮಾಡಿದ್ರು ಮಾರೆ ಅಲ್ಲ ಓ ಪೆತ್ತ ಪಕ್ಕದ ಜಾಲಿ ಕನ್ನಡ ಮಾತಿರ್ನು ಯಾರೆಲ್ಲ ಆಫ್ ರೋಡ್ ಮಾಡ್ತೀರ ನೋಡಿ ಅವರಿಗೆ ತುಂಬ ಒಳ್ಳೆ ಪ್ಲೇಸ್ ಇದು. ಬೆಂಗಳೂರಿಂದ ಒಂದು 70 ಕಿಲೋಮೀಟರ್ ದೂರದಲ್ಲಿರೋ ಪ್ಲೇಸು ಕೈಲಾಸಗಿರಿ ಪರ್ವತ. ಒಂದು ಜಿಮಿನಿ ಒಯ್ದು ಜಿಮಿನಿ ಊರ್ದ ಗಾಡಿ ಜಿಮಿನಿ ಅದೊಂದು ಸ್ಟೈಲ್ ಮಾಡ್ತೀರ ಮಾರೆ ಅರೆಗೆ 19,000 ಆಫ್ ರೋಡ್ ಮುಗಿತೊಂದು ಮುಲ್ಪ ಮಿತ್ತು ಬತ್ತ ಒಂದು ಅಂಬುಜೇಶ್ವರ ಸ್ವಾಮಿ ದೇವಸ್ಥಾನ. ಸೊ ಎಲ್ಲಿ ಒಂದು ಮಂದಿರ ಉಂಟು ಒಂದು ಮಲ್ಲ ಒಂದುಂಟು ದೇವಸ್ಥಾನ ಮಂದಿರ ವೀರಾಂಜನೇಯ ದೇವಾಲಯ. ರಾಮ ರಾಮ ಸೀತಾ ರಾಮ ರಾಮ ಜಯ ರಾಮ ಜಯ ಜಯ ರಾಮ. ಸೊ ಮಂಚಿನ ಮುಲ್ಪ ಇಲ್ಲೇ ಟ್ರಕ್ಕಿಂಗ್ ಉಂಟು. ಟ್ರಕ್ಕಿಂಗ್ ಬಂದ ಮುಲ್ಪ ಮಿತ್ತ ಕಲ್ಲು ಬಡ್ತದೆ ಗಾಡಿ ಪೋಪುಜಿ. ಸೊ ನಡುತ್ತ ಕೂಡ ಅಲ್ಪೊಂಜಿ ದೇವಸ್ಥಾನ ಉಂಡುಗೆ ವೀಡಿಯೋ ತೋತೇನೆ ಪೋತು ಓಡಾತೆ. ಸೊ ಇಲ್ಲೇ ಟ್ರಕ್ಕಿಂಗ್ ಏಪಲ್ ತೆಕ್ಕಿದ್ರೆ ಮಲ್ಪರ ಅಡಿ ಮುಟ್ಟ ಗಾಡಿ ಬರ್ಕೊಂಡು. ಸೊ ಇಂಗ್ಲು ಪೋಯಿನ ಮಂದಿರ ಅಲ್ಪುಂಡು. ಸೊ ಒಂದೊಂದು ಎಲ್ಲೇ ಟ್ರಕ್ಕಿಂಗ್ ಉಂಡು ಮುಲ್ಪ ನಾಗೇಶನ್ ಮುಖ ಪ್ರಮೋದರ ಅಲ್ಪ ನಡುತ್ತೊಂದು ಫೋನಲ್ಲೇರು. ಸೊ ಒಂದೊಂದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಏನು ಚಾಪು ತೂಕ. ಹಾಂ ಬಚ್ಚಿನಿ ಒಯ್ ಮಿತ್ತು ಪೋಯ್ ಮುಟ್ಟು ಮಲ್ಲ ಕಲ್ಲುದ ಮಲ್ದಿನ ಮುಟ್ಟು. ಸೊ ಒಂದು ಮಲ್ದಿನ ಅದೀತ ಪಾಡ್ದಿನ ಗೊತ್ತಿಸಿ. ಸೊ
ಮುಲ್ಪೊಂಜಿ ವ್ಯೂ ಪಾಯಿಂಟ್ ಉಂಡು ತೂಕ. ವಾವ್ ಸ್ವರ್ಗ ಬ್ರೋ. ರೋಡ್ ತುಲ್ಯ ಸಕಲ್ದ ಪಲ್ಲ ಎಲ್ಲ ಲಾಗ್ ಬರ್ಕೊಂಡು ಅರ್ದಿನ ಬಿಡು ಅಕ್ಕಲ್ಲ ಎರಡು ಬಂದ್ಪುಣ ಇಪ್ಪುನ ಒರಿ ಪಾಪ ಆಟ ನೋಡಾತಿ ಅರೆ ಬೊಕ್ಕ ಮೆಸೇಜ್ ಮಾಡಿ ಬರಲಿ ಭಯಂಕರ ಬಚ್ಚಿಲಿ. ಸೊ ಭಾರಿ ಬಚ್ಚಿನ ಮಸ್ತ್ ನಲ್ಲ ಬಡತ್ತದೆ ಸೊ ನೀಟೆಲ್ಲ ಆಗಿಂದು ಹೋಗ್ಬಿಡು ಈಗ ಅವಂತ ಕೈ ಕೊಡಲಿ ಕೈಯೇ ಕೊಡ್ಬಿ ಇನ್ನೇ ಬರೋಡು ಹೆಂಗಿರ ಧೈರ್ಯ ಫ್ರೆಂಡ್ಶಿಪ್ ಧೈರ್ಯ ಫ್ರೆಂಡ್ಶಿಪ್ ಡೇ ಮಾರಿ ಮಾತ್ರ ಫ್ರೆಂಡ್ ಇಂಚಿನ ಪ್ಲೇಸ್ ಮಾತ್ರ ಜಾಗ್ರತೆ ಪ್ರಮೋದ್ ತುಳುನಾಡು ಒಂದು ನಿಮಗೆ ಗೊತ್ತಾಗ್ಬಿಡ. ಸೊ ಯೂಟ್ಯೂಬ್ ಒಂದು ಬರೇ ಹಿಂಗೆ ಬಚ್ಚಿನ ಕೈ ಮಸ್ತ್ ಯೂ ಕಾಲಿಂದ ಸಿಂಪಲ್ ಬರೇ. ಸೊ ಅಲ್ಪ ಪ್ರಮೋದ್ ತುಳುನಾಡು ಯೂಟ್ಯೂಬ್ ಒಂದು ಬರೇ. ಸೊ ಏನು ಮತ್ತೆ ವೀಡಿಯೋ ತೊಂದಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಶಿವ ಟೆಂಪಲ್ ಆದಿಪ್ಪೋಡು. ಸೊ ಒಂದು ಈಶ್ವರ ಟೆಂಪಲ್. ಸೊ ತೂವಲ್ಲಿ ಶಿವಲಿಂಗ ಉಂಡು ಲೇಡೆ. ಸೊ ದೀಪ ಬತ್ತೊಂದುಂಡು. ಓಂ ನಮಃ ಶಿವಾಯ. ಜೈ ಫುಲ್ ಸ್ಟಾಪ್ ಮುಲ್ಪ ಅಡಿಟ್ ಬರೀತಂದ ಅದನ್ನು ಒಂದಲ್ಲಿ ಅಡಿಟ್ ಬರ ಶಿವಣ್ಣ ಶಿವಣ್ಣ ನಾಗಪ್ಪ ಅಲ್ಲ ಬರೀತರ ದಾದಮ್ಮ ಒಂದು ವಿಡಿಯೋ ಎಡಿಟ್ ಆದ ಬನ್ನಿ ತಿಂಗಳು ಹೆಜ್ಜೆ ಒಂದು ಎಲ್ಲ ಬರ್ಪು ಈರು ತುಂಬುದಲ್ಲ ಇಂಚೆನೆ ಅಂತಾರೆ ಎಲ್ಲ ಹೊಂಡದು ಸ್ವಲ್ಪ ದಿನೋಲ ಅನ್ನದಾನ ಸೇವೆ ಉಂಟು ಸ್ವಲ್ಪ ನಡಕೊಂಡು ಸೊ ರಾಧಾ ಪಂಡ ಇವಾಗ ಮಾಡ್ಬೇಕು ಅನ್ಕೊಂಡಿದ್ದಾರೆ, ಗೋಪುರ ಕಟ್ಟಬೇಕು ಅನ್ಕೊಂಡಿರೋದು. ಇವಾಗ ಶ್ರಾವಣ ಮಾಸದಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಎಷ್ಟು ದಿವಸ ಆಗುತ್ತಾ ಗೊತ್ತಿಲ್ಲ. ಇಲ್ಲಿ ಆಂಜನೇಯ ಗೋಪುರ ಬತ್ತಿತ್ತಲ್ಲ ಈ ತರ ಗೋಪುರ ಮಂಗಳೂರು ಸರ್ ಕೈಲಾಸಗಿರಿ ಕೆಳಗಿರೋದಾ? ಹೌದು, ಕೆಳಗಡೆ ಇರೋದು ಕೈಲಾಸಗಿರಿ. ಅದು ಕೈಲಾಸಗಿರಿ. ಇದು ಮೇಲೆ ಇರೋದು ಅಂಬೋಜೀಶ್ವರ ಅಲ್ಲ, ಅಲ್ಲಿ ಮೇಲೆ ಕಣಜ ಅಂತ ಒಂದು ಬಾವಿ ಇದೆ. ಅಲ್ಲಿ ಮೇಲೆನಾ? ಮೇಲೆ ಆ ಬಾವಿಯಲ್ಲಿ ರಾಮ ಸೀತೆ ವನವಾಸ ಬಂದಾಗ ಸೀತಾ ಮತ್ತೆ ದೀಪ ಹಚ್ಚಿದ್ದಾರೆ ನೀರಲ್ಲಿ. ಆ ನೀರನ್ನ ಕುಡಿದ್ರೆ ಹೆಲ್ತ್ ವೀಕ್ ಇರೋರಿಗೆ ಕ್ಲಿಯರ್ ಆಗಿದೆ, ಮನೆಗೆ ಮಗು ಇಲ್ದವ್ರಿಗೆ ಮಗು ಆಗಿದೆ, ಮದುವೆ ಇಲ್ದವ್ರಿಗೆ ಸಕ್ಸಸ್ ಆಗಿದೆ. ಮತ್ತೆ ಮನೇಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಮನೆಯಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರು ಕುಡಿತಾರೆ. ಆ ತರ ತುಂಬಾ ಪವರ್ಫುಲ್ ಇದೆ ನೀರ್ಗೆ. ಆ ನೀರ್ನ ಸ್ವಲ್ಪ ತಗೊಂಡು ಹೋಗ್ತಾರೆ ಮನೆಗೆ. ಮತ್ತೆ ಕಾರಣ ನೀರು, ಆ ನೀರಿಂದಾನೇ ಇದು ದಾರಿ ಆಗಕ್ಕೆ ಕಾರಣ. ಈ ದಾರಿ ಮಾಡಿರೋರು ಅವರು ನಾರಾಯಣ ಸ್ವಾಮಿ ಅಂತ. ಅವ್ರಿಗೆ ಆಂಜನೇಯ ಕನ್ಸಲ್ ಬಂದಿರೋದು. ಆಂಜನೇಯ ಕನ್ಸಲ್ ಬಂದಾದ್ಮೇಲೆ 1 ವರ್ಷ ಮನೆಗೆ ಹೋಗ್ದಿರೇ ದಾರಿ ಮಾಡ್ಕೊಂಡ್ ಬಂದಿದ್ದಾರೆ. 7,000 ಗಿಡ ಮರ ಹಾಕಿದ್ದಾರೆ ಒಬ್ರೇನೆ. ಆ ತರ ಮಾಡ್ಕೊಂಡು ಗೋಶಾಲೆ ಎಲ್ಲ ಮಾಡ್ಕೊಂಡು. ಎಷ್ಟು ವರ್ಷ ಆಯ್ತು ಅದು ಮಾಡಿ? ಇದು 2015 ಅಲ್ಲಿ ಮಾಡಿರೋದು. 2015 ಅಲ್ಲಿ ಮಾಡಿರೋದು ದಾರಿ ಮಾಡಿರೋದು. ದಾರಿ ಆಗಕ್ ಮುಂಚೆ, ಆಮೇಲೆ ದಾರಿ ಎಲ್ಲ ಮಾಡ್ಕೊಂಡಿತ್ತು. ಆದ್ಮೇಲೆ ನೋಡಿ ಆ ತರ ಮಾಡಿದ್ರು. 2ನೇದಿದೆ ನೋಡಿ. ಆಮೇಲೆ ಇದು ನೀರಿಂದ ಒಳ್ಳೇದಾದ್ಮೇಲೆ ಮತ್ತೆ ಈ ತೆಂಗಿನಕಾಯಿಯಿಂದ ಕಟ್ಟಿ ಎಲ್ಲ ಅರಕೆ ಎಲ್ಲ ತೀರಿದ್ಮೇಲೆ ನಿಮ್ತರವರು ಸಿಮೆಂಟು ಇಟ್ಕೆಲ್ಲ ಕೊಡಿಸಿ ಈ ತರ ಮಾಡಿದ್ರು. ಎಲ್ಲ ದಾನಿಗಳೇ, ಬೇರೆ ದೊಡ್ಡವ್ರ ಕೈ ಒಬ್ಬರದಿಲ್ಲ ಇಲ್ಲಿ. ಯಾರು ಬಂದಿಲ್ಲ, ಗೌರ್ಮೆಂಟ್ ಒಬ್ರು ಇಲ್ಲ, ಯಾರು ಬಂದಿಲ್ಲ. ಥ್ಯಾಂಕ್ ಯು. ಕೈ ತೆಕ್ಕು ನೋಡಿ ಇದೆ ಕೈಲಾಸಗಿರಿ ತಿರ್ತೊಂದು ಬೇಕು. ಸೊ ಸ್ವಲ್ಪ ಅನ್ನದಾನ ಸೇವೆ ಉಂಟು ಮಕ್ಕಳ ಕಡೆ. ಮಾಡ್ತೀರಾ? ಬೇರೆ ನಂಬರಿಂದ ಮಾಡಿದೆ ಅಲ್ಲ, ಬೇರೆ ನಂಬರಿಂದ ಮಾಡಿದೆ, ಫೋನ್ ಹಚ್ಚಿಲ್ಲ. ಸೊ ಒಂದು ದೇವಸ್ಥಾನಕ್ಕೆ ಆಂಜನೇಯ ಸ್ವಾಮಿನ. ಸೊ ಒಂದು ಇಂಚ ಆಪನಿಗೆ ದೇವಸ್ಥಾನ ಮಂಗಳೂರು. ಅದಕ್ಕೋಸ್ಕರ ದುರ್ಗದಲ್ಲಿದ್ದೇನೆ. ಡೊನೇಷನ್ ಕಲೆಕ್ಷನ್ ಅಂತಂದಿದ್ದಾರೆ. ಸೊ ಎಂಟ್ನ ಕಡೆ ಬರೋದಿಲ್ಲ. ಸೊ ದೇವಸ್ಥಾನ ಭತ್ತ ಹುಣಸ ಅಂಡು ಅನ್ನ ಪ್ರಸಾದ ಅಂಡು ಇತ್ತೆ ಪಿರಪ್ಪ ಒಂದಿಲ್ಲ ಇತ್ತೆ
ಒಂಜಿ ಒಂತ ಫುಲ್ ಆತಂಡು ಕೂಡ ಒಂಜಿ ರೌಂಡ್ ಆಫ್ ರೋಡ್ ರಿಟರ್ನ್ ಹೋಗ್ರಿ ಅಂತ ಡೌನ್ ಜಂಪ್ ಜಾಗ್ರತೆ ಮೇಲನೆ ಬೋರ್ಡ್ ಹಾಕೊಂಡು ಡೌನ್ ಜಂಪರ ಜಾರ್ಲು ಅಯ್ಯ ತಗೋದಿರಿ ಫಸ್ಟಿಗೆ ಅಂತೀರಿ ಮೇಲಾನಿ ಬೋರ್ಡ್ ಒಂದು ಓಡಿ ಗ್ಯಾಪ್ ಪಂಡ ಆಫ್ ರೋಡ್ ಗಾಡಿ ಅಂತದೆ ಅಂಚತ್ ಈ ಜನ ಹೋಗ್ತದೆ ಎಲ್ಲ போய் ಬಂತಾನೆ ಏತು ಕುದುರೆ ಇಲ್ಲಲ್ಲ ಈ ರೋಡ್ ದೂರ ಹೋಗ್ತಾನೆ ಒಂದಿಟ್ಟು ಹೋರಾಪಲ್ಲ ಒಂದು ಐಕ್ಯ ಬರ್ಪುಣಿ ರೋಡು ಗ್ರಿಪ್ ಇದ್ದಿದ್ದು ಅಥವಾ ನಮ್ಮ ಚಾಡ್ ಕುಲ್ದಲೆಕ್ಕ ಕುಲ್ಲೊನ್ನತ್ತೆ ಈ ಗಡ್ಡೆ ಸೊ ಬೈಕ್ ಒಂಜಿ ಗಟ್ಟಿ ಪತ್ತೊಂದು ಕಾರಲ್ಲಿ ಒಂಜಿ ಗ್ರಿಪ್ ಮಾಡ್ತೊಂದು ಕುಲ್ಲರ್ ಹಾಪುಡು ಬಟ್ ಈ ಗಡ್ಡೆ ಸರ್ತ ಚಾಡ್ ಕುಲ್ಲಕ್ಕೆ ಕುಲ್ಲುನು ಜಂಪು ಪೂರ ನಮನ ಒಯ್ತು ಜಂಪಾಪ ಕೈ ಮಾತ್ರ ಪತ್ತೊಂಡ್ರೆ ಇಪ್ಪುನ ಒಂದಿಟ್ಟು ಒಕ್ಕ ಫುಲ್ಲು ಬಾಡಿದ ಹಾಲು ಇಪ್ಪುಜಿ ಒಂದು ಚೂರು ಜಂಪಡ್ ಕೋಡಿಗೆ ಹಾಕೊಂಡು ಸ್ಪೀಡ್ ಪೋರ ನಾಗೇಶ್ ಅನ್ನೆ ಪೋದಾನು ಆ ನಮ್ಮನೆ ಪೋಯರ ಗೊತ್ತಜ್ಜಿ ಅವರಲ್ಲೇ ಸೊ ಆ ಕೆಸರ್ಡ್ ನೆಟ್ ಪೋಪಿನ ಆಫ್ ರೋಡ್ ಅಂಜಲಕ್ಕ ಬೇತಿನ ಎಕ್ಸ್ಪೀರಿಯನ್ಸ್ ಅನ್ನ ಬೇತಿನ ಖುಷಿ ಅಂತ ಕೆಸರ್ಡ್ ಜಾರೊಂದು ಬೋರೊಂದು ಪೋಪಿನ ಆಫ್ ರೋಡ್ ಜಿಪ್ಸಿ ತುಲೆ ಜಿಪ್ಸಿ ಎಡ್ಡ ಉಂಟು ಗಾಡಿ ಚಿಕ್ಕಮಂಗ್ಳೂರ ಅಯ್ಯೋ ಚಿಕ್ಕಮಂಗ್ಳೂರದ ಗಾಡಿ ಅದು K18 ಜಿಪ್ಸಿ ಟೂರ್ ಬರೋದು ಮಸ್ತ್ ಪ್ರಮೋದಿನ ಮಸ್ತ್ ಬಿರಾಡೋಗ್ಲಿ ರೀ ಯಾಲ ನಾಗೇಶ ಅನ್ನದ ಕ್ರೂಸ್ ಒಂದೊಂದು ಬರೋದಿಲ್ಲ ಯಾರನ್ನ ತೂಲು ರೋಡ್ ಇದು ಜಾಲಿ ಹಾಕೊಂಡು ಆರು ಒಳ್ಳೆ ಅಬ್ಬ ಗಾಡಿದ ತಾಳು ನಾನು ಪೂರ ಗಾಡಿದ ಪೂರ ತಾಳು ನಾನು ಮ್ಯಾಟ್ ತುಲಿ ಒಂದು ಏನ ಗೊತ್ತಂದೆ ADV ಮಿತ್ತಿತ್ತೆ ನಾನು ಆತ ಎಂಚು ಉಳ್ಳೆ ಸೈಜ್ ತುಲೇನ ಆಗ ಪರ್ಫೆಕ್ಟ್ ಸೈಜ್ ಏನ ಗಾಡಿ ಅಲ್ಲಿ ಆಫ್ರಿಕನ್ ಟ್ವಿನ್ನಿ ಬ್ಲಾಗರ್ ಮಾರ ಗೋಪ್ರೋ ಭಾರತಿ ಹ್ಮ ಮಿತ್ತಿತ್ತೇರನ್ ಒಂದು ಪುರ ಗಾಡಿ ತಿಕ್ಕದೋಡು ನಾಗೆ ಸಣ್ಣ ಐಪೋಪಂತಲಿ ಮುಗಿನ ಪೋಯ ಸೊ ಎನ್ನ ಫೇವರೇಟ್ ಗಾಡಿ ಅಡ್ವೆಂಚರ್ಡ್ ಆಫ್ರಿಕನ್ ಟ್ವಿನ್ ಇತ್ತ ಪೋಯಿನ ರೆಡ್ ಕಲರ್ದ ಲೈಕ್ 20 lakh ಟಾಪ್ ಉಂಡು ಎನ್ನ ಫೇವರೇಟ್ ಬೈಕ್ ಅವು ಅಡ್ವೆಂಚರ್ಡ್ ಆಯ್ತು ಪುರ ಆಫ್ ರೋಡಿಂಗ್ ಈ ರೋಡ್ ಪುರ ಅವು ಎಡ್ಡ ಪಂತಿನ ಗಾಡಿ ಪರ್ಫೆಕ್ಟ್ ಗಾಡಿ ಅವು ಆಫ್ ರೋಡ್ ನಾನು ಗೊತ್ತಚ್ಚಿ ಓಕೆ ಆಫ್ ರೋಡ್ ಪನ್ನ ನೆಕ್ಸ್ಟ್ ಟೈಮ್ ಬರ್ಕ ಒಂದಲ್ಲ ಬರ್ತಾರನೆ ಹಾಂ ಅವು ಯಾಕೆ ಬರ್ತಂದಿಲ್ಲ ಅವಳು ಅಲ್ಪರ್ದು ಬರ್ತಂದಿಲ್ಲ ಅವಳು ಬೈಕ್ ಉಂಟದು ಏನು ತಿರ್ಗದು ಪೋಯ ಸೊ ಐಕ್ಯ ಬರ್ತದೆ ಅಲ್ಪರ್ದು ಮಿತ್ತು ಬೋರುಂಡು ಸೊ ಮುಲ್ಪರ್ದೆ ಬಡತ್ತೆ ಅಲ್ಪರ್ದು ಗಾಡಿ ಇದು ಅಂತ ಬರ್ತವಳಿ ಅವು ಒಂದು ಕೈಲಾಸಗಿರಿ ಟೆಂಪಲ್ ಏನು ಅಲ್ಪನು
ಆಹಾ ಪಂಡ ಅವು ಬೇತೇನೆ ಒಂದು ಬೇತೇನೆ ಅವು ಬೇತೇನೆ. ಹೋಗಿ ಚೆನ್ನಾಗಿದೆ ಹಾಂ ಇದಕ್ಕೆ ಹೋಗಿ ಬಂದಿದ್ದು. ಹಾಂ ಏನ್ರಿ ಅಂಬೋಜಿ ದುರ್ಗ ಅಂತ ಒಂದು ಇದು ಇಟ್ಟು ಕಾಕ್ರೆ ಒಳ್ಳೇದು ದೇವಸ್ಥಾನ ಜನಕ್ಕೆ ಗೊತ್ತಾಗ್ಲಿ. ಹಲೋ ಹೋಗಿ ಬಾಡಿಗೆ ಅನ್ಕ ನಾನು ಇವಾಗ ಇಷ್ಟು ಜನ ಬರ್ತಾರಲ್ಲ ಈ ದೇವಸ್ಥಾನ ಬಗ್ಗೆ ಯಾರು ಹೇಳಲ್ಲ. ಅಲ್ಲಿ ಯಾರಿಗೂ ಹೋಗಲ್ಲ, ಅಲ್ಲಿ ಕಮ್ಮಿ ಅಲ್ಲಿ ಹೋಗೋದು. ಇದು ನೋಡೋಷ್ಟಿಗೆ ನಾನು ಫ್ರೀ ಅಂತ ಹಾಕಿದ್ದೇನಲ್ಲ, ನನ್ನ ನೋಡ್ತಾನೆ, ನಮ್ಮ ಮಗ ನೋಡ್ತಾನೆ, ಇವನು ಫ್ರೀ ಅಂತಾನು ಹೊರಟೋಗ್ತಾರೆ. ನಾನು ಜಮೀನ್ ಮಾರಾಕಿ ಇದು ಮಾಡಿರೋದು ದಾರಿ ಇವಾಗ ನೋಡ್ಕೊಂಡು ಬಂದಲ್ಲ. ನಾರಾಯಣ ಸ್ವಾಮಿ ನೀವೇ ಅಲ್ಲ? ಓಕೆ, ಅವ್ರು ಹೇಳಿದ್ರು ನಿಮ್ಮ ಬಗ್ಗೆ, ಇದು ಮಾಡಿರೋದು ನಿಮ್ಮ ಬಗ್ಗೆ ಹೇಳಿದ್ರು ಅವರು. ನೀವು ಫ್ರೀ ಆಗಿ ಬಿಡ್ತಿದ್ರಿ ಅವರನ್ನ? ನಂದು 2 ಜಿಪ್ ಇದೆ. ಹಾಂ ಇವಾಗ ನೋಡಿ ಇವರೆಲ್ಲ ಭಯ ಬಿಟ್ಟು ಇದು ಮಾಡಿದ್ರ, ನಾನು ಫ್ರೀ ಅಂದ್ರೆ ಸೊ ಒಂದು ಮೇರೆ ಆಯ್ತಾ 6 ಪಂಡಿರ್ ನಾನು ಬೇರೆ ಮಲ್ತಿ ನಾವು ರೋಡ್ ಪೂರ. ತುಂಬ ಖುಷಿ ಆಯ್ತು ಸರ್. ನಿಮ್ಮ ಬಗ್ಗೆ ಹೇಳಿದ್ರು ಅವರು, ಅಲ್ಲಿ ಇದಾರಲ್ಲ ಅವ್ರು ಹೇಳಿದ್ರು ನಿಮ್ಮ ಬಗ್ಗೆ. ಅದೇ ನಾರಾಯಣ ಸ್ವಾಮಿ ಅವ್ರ ಕಥೆ ಎಲ್ಲ ಹೇಳಿದ್ರು. ಅದೇ 2015ರಿಂದ ಸ್ಟಾರ್ಟ್ ಮಾಡಿದ್ರು ಕೆಲಸ, ಒಬ್ಬರೇ ಯಾರು ಸಪೋರ್ಟ್ ಇಲ್ಲ ಅಂತ. ಓಕೆ, ನೆಕ್ಸ್ಟ್ ಟೈಮ್ ಬರುವ. ಗಾಡಿ ಹೋಯ್ತದ ಹೋಗಿ, ಈ ಗಾಡಿ ಫಾಲೋ. ಉಚಿತ ಸೇವೆ ಮುಲ್ಪ ಒಂದು ಮಲ್ದಿನ ಮೇರೆ ದಾದ ಪಂಡ ಈ ದೇವಸ್ಥಾನ ಕಟ್ಟೊಂದಿಪ್ಪನಲ್ಲ ಮೇರೆ ಪಂಡ ಜನಕ್ಲೆ ಕೂಡ ಉಚಿತ ಸೇವೆ ಒಂದು ಗಾಡಿ ಬಿಡೋದಿಲ್ಲೇರು. ಕೈಲಾಸಗಿರಿಕ್ ಬೇತೇನೆ ಸಾದಿ ಉಂಡು, ಅವು ಕೈಲಾಸಗಿರಿ ಪರ್ವತ ಅಲ್ಪ ಇಪ್ಪನ. ಸೊ ಅವಕ್ಕೆ ಬೇತೇನೆ ಉಂಡು ಸಾದಿ. ಎಂಗ್ಲಿತ್ತು ಕೈಲಾಸಗಿರಿಗೆ ಪೋತಿಜ ಎಂಗ್ಲು ಅಂಬುಜೇಶ್ವರ ಟೆಂಪಲ್, ಅಂಬುಜಿ ದುರ್ಗ ಮಾತ್ರ ಪೋದು ಬತ್ತನ. ಸೊ ಆರ್ನ ನೀವು ಕತೆ ಅಲ್ಪ ಮಿತ್ತೊಂಜಿ ಪೊಂಜು ಕತೆ ಪಂಡಿರತ್ತ ಮೇರೆ ನಾರಾಯಣ ಸ್ವಾಮಿ ರೂಮಿಗೆ ಪೋಂದಲ್ಲ ಮುಲ್ಪಡ್ದು ಸೀದಾ ಅಲ್ಲ ರೂಮಿಗೆ ಮಸ್ತ್ ಬರ್ಚಿನ ಬಂದು ಅಲ್ಪ ಮಸ್ತ್ ಕಲ್ಲು ಬರ್ತಿ ಅದೇ. ಸೊ ಕೈಲಾಸಗಿರಿ ಟೆಂಪಲ್ಗೆ ನೆಕ್ಸ್ಟ್ ಟೈಮ್ ಬರ್ಕ. ಸೊ ಅಲ್ಪನೇ ತಿರ್ತಿಪ್ಪನ ಕಲ್ಲು ಕೈಲಾಸಗಿರಿ ಐಟ್ಲ ಬರ್ತಾರುಂಡು. ಸೊ ಇಂಟು ಒಂದಕ್ಕೆ ಬಡತ್ತು ಮಸ್ತ್ ಸುಸ್ತಾತ. ಸೊ ಲೇಟ್ ಅದು ನೆಕ್ಸ್ಟ್ ಟೈಮ್ ಬರ್ಕ ಕೈಲಾಸಗಿರಿ. ಸೊ ನಾನು ಒಂದು ಸೀದೆ ಇಲ್ಲ ಪೋಪ ರೂಮು ಪೋಪ. ಸೊ ಇಡಗೆ ಲಾಗ್ ಎಂಡ್ ಮಾಡ್ತೊಂದಿಲ್ಲ. ಸೊ ಏರ್ ಮಾತ್ರ ವೀಡಿಯೋ ಕ್ಲಿಯರ್ ಲೈಕ್ ಮಾಡ್ಪ್ಲೆ ಅಂಚೆ ನಿಕ್ಲೆ ಇಷ್ಟ ಆದಿತ್ತು ವೀಡಿಯೋ ಶೇರ್ ಮಾಡ್ಪ್ಲೆ ನಿಕ್ಲ ಫ್ರೆಂಡ್ಸ್ಗೆ. ಸೊ ಕನ್ನಡ ಆದಿಪ್ಪಡು ತುಳು ಆದಿಪ್ಪಡು ಬೇರೆ ಬೇರೆ ಫ್ರೆಂಡ್ಸ್ಗೆ ಶೇರ್ ಮಾಡ್ಪ್ಲೆ ಆಯ್ತು. ಬೊಕ್ಕ ಲೈಕ್ ಮಾಡ್ಪ್ಲೆ ಒಂಚಿ ಕಮೆಂಟ್ ಮಾಡ್ಪ್ಲೆ ಬೊಕ್ಕ ಒಂಚಿ ಸಿರ್ತು ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಆ್ಯಂಡ್ ಒತ್ತಲೆ ದಾಲ ವಿಷಯ ಇತ್ತು ನಂಗೆ ಇನ್ಸ್ಟಾಗ್ರಾಮ್ DM ಮಾಡ್ಪ್ಲೆ. ಓಕೆ ಗೈಸ್, ಟಾಟಾ ಬಾಯ್ ಬಾಯ್. ನೆಕ್ಸ್ಟ್ ಲಾಗರ್ ದಿಕ್ಕ ಹೊಸತ್ತು ಪ್ಲೇಸ್ ದೊಟ್ಟಗೋ. ಟಾಟಾ ಬಾಯ್ ಬಾಯ್, ಸಿ ಯು.